ಶಾಲಾ ವಾಹನವನ್ನ ಜೂನ್ 25ರಂದು ಡಿವೈಡರ್ ಮೇಲೆ ಹತ್ತಿಸಿದ ಪರಿಣಾಮ ಶಾಲಾ ಮಕ್ಕಳಿಗೆ ಗಾಯಗಳಾದ ಘಟನೆ ಸಂಬಂಧಿಸಿ ಕಟಪಾಡಿ ನಿವಾಸಿ ಮೊಹಮ್ಮದ್ ರಾಹಿಸ್ ಎಂಬಾತನನ್ನ ಜುಲೈ 3ರಂದು ಬಂಧಿಸಿದ ಮಣಿಪಾಲ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ನಗರದ ಸಿಂಡಿಕೇಟ್ ಸರ್ಕಲ್ ಬಳಿ ಪೆರಂಪಳ್ಳಿಯ ಖಾಸಗಿ ಶಾಲೆಗೆ ಸೇರಿದ ಶಾಲಾ ಬಸ್ ಅನ್ನ ಕಟಪಾಡಿ ನಿವಾಸಿ ಚಾಲಕ ರಿಜ್ವಾನ್ ಚಲಾಯಿಸಿ ಸ್ಟೇರಿಂಗ್ ಜಾಮ್ ಆಯಿತೆಂದು ಡಿವೈಡರ್ ಮೇಲೆ ಹತ್ತಿಸಿ ಅಪಘಾತಕ್ಕೀಡು ಮಾಡಿದ್ದ ಎನ್ನಲಾಗಿತ್ತು. ಬಸ್ನಲ್ಲಿ ನಿರ್ವಾಹಕನಾಗಿದ್ದ ಮೊಹಮ್ಮದ್ ರಾಹಿಸ್ ತನ್ನ ತಂದೆ ಬಸ್ ಚಲಾಯಿಸುತ್ತಿದ್ದ ಎಂದಿದ್ದು ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಘಟನೆ ಸಂಬಂಧಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ ಪೊಲೀಸರಿಗೆ ಬಳಿಕ ನಿಜಾಂಶ ಗೊತ್ತಾಗಿದೆ. ಬಸ್ನಲ್ಲಿ ನಿರ್ವಾಹಕನಾಗಿದ್ದ ಮೊಹಮ್ಮದ್ ರಾಹಿಸ್ ಎಂಬಾತನೇ ತನ್ನ ತಂದೆ ರಿಜ್ವಾನ್ ಬದಲು ಶಾಲಾ ಬಸ್ ಚಲಾಯಿಸಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಪಡಿಸಿದ. ಅಲ್ಲದೆ ಈತನ ಬಳಿ ಅಧಿಕೃತ ಚಾಲನಾ ಪರವಾನಗಿ ಕೂಡ ಇರಲಿಲ್ಲ. ಈ ಹಿನ್ನೆಲೆ ಅಧಿಕೃತ ವಾಹನ ಚಾಲನಾ ಪರವಾನಗಿ ಇಲ್ಲದೆ ವ್ಯಕ್ತಿಗೆ ವಾಹನ ಚಾಲನೆ ಮಾಡಲು ಅವಕಾಶ ಮಾಡಿಕೊಟ್ಟರೆ ಶಾಲಾ ಮಕ್ಕಳ ಜೀವಕ್ಕೆ ಅಪಾಯ ಉಂಟಾಗಬಹುದೆಂದು ತಿಳಿದು ಆರೋಪಿತನಿಗೆ ವಾಹನ ಚಾಲನೆಗೆ ಅವಕಾಶ ಮಾಡಿಕೊಟ್ಟ ತಂದೆ ರಿಜ್ವಾನ್ ವಿರುದ್ಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಈತನ ಪುತ್ರ ಮೊಹಮ್ಮದ್ ರಾಹಿಸ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಆರೋಪಿತನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ.